ಹಾಗೂ ಸಮರ್ಥಿಗೆ ಬಿಟ್ರೆ ಇನ್ಯಾರಿಗೂ ಗೊತ್ತಿಲ್ಲಡ. ಆದ್ರೆ ನಾನು ಪ್ರೀತಿಸಿ ತಪ್ಪು ಮಾಡಿದನೆ ಅಂತ ನನ್ನ ಮನಸ್ಸಾಕ್ಷಿ ಹೇಳುತ್ತಿದೆ ಅಣ್ಣ. ಇಲ್ಲಮ್ಮ, ಮದುವೆಯಾಗಬೇಕಾದವಳು ಪ್ರೀತಿಸುವುದು ಸಹಜ. ದಿಗಂತ ಸಾಫ್ಟ್ವೇರ್ ಇಂಜಿನಿಯರ್ ಅಂತಹ ಪುಣ್ಯಾತ್ಮ ನಿನಗೆ ವರಿಸಿದ್ದು ನಮ್ಮೆಲ್ಲರ ಭಾಗ್ಯ. ಕೆಲವೇ ದಿನಗಳಲ್ಲಿ ದಿಗಂತ ನಿನಗೆ ತಾಳಿ ಕಟ್ಟಿ ತನ್ನ ಹೃದಯದ ಕೂಲದಲ್ಲಿ ಪೂಜೆ ಸಲ್ಲಿಸಿದ್ದಾನೆ. ಮೊದಲೇ ನಿನ್ನ ಆರೋಗ್ಯ ಸರಿ ಇಲ್ಲ. ಇತ್ತೀಚೆಗೆ ನಿನ್ನಿಂದ ಹಾಡಲು ಕೂಡ ಆಗ್ತಾ ಇಲ್ಲ. ಡಾಕ್ಟರಿಂದ ರಿಪೋರ್ಟ್ ಸಹ ಬಂದಿಲ್ಲ. ಹೀಗಿರುವಾಗ ನನ್ನ ಮದುವೆ ವಿಷಯ ಬಿಟ್ಟು ಬಿಡೋಣ. ಏನು ಹೇಳ್ತಾ ಇದೀಯಾ? ಒಬ್ಬರನ್ನ ಒಬ್ಬರು ಪ್ರೀತಿಸಿದ ಮೇಲೆ ಮದುವೆ ವಿಚಾರ ಬಿಟ್ಟು ಬಿಡುವುದು ಸರಿ ಅಂತನು? ಈಗ ನನ್ನ ಭವಿಷ್ಯ ನಿನ್ನ ಕೈಯಲ್ಲಿದೆ. ಐ ಆಮ್ ಹೆಲ್ಪ್ಲೆಸ್ ಫಿಗರ್. ಅಣ್ಣನ ಭವಿಷ್ಯವು ಈಗ ನನ್ನ ಕೈಯಲ್ಲಿದೆ. ನಿಜ ಕಣೆ. ಆದರೆ ಬೆಳೆದ ಅರಮನೆಯನ್ನು ಬಿಟ್ಟು, ಬೆಳೆಸಿದ ತಂದೆಯನ್ನು ಬಿಟ್ಟು ಈ ಹರಕು ಮನೆಯಲ್ಲಿ ದಿಕ್ಕು ದೇಶ ಇಲ್ಲದ ಇವಳೊಂದಿಗೆ ಬಾಳಲು ಬಂದಿದ್ದಲ್ಲ, ಸ್ವಲ್ಪವಾದರೂ ಸ್ವಾಭಿಮಾನ ಅನ್ನೋದು ಉಂಟಾ ನಿನಗೆ? ದಿಸ್ ಇಸ್ ಟೂ ಮಚ್ ಫಿಗರ್. ತನು, ನಾವೇ ಬೇರೆ, ನಮ್ಮ ಸಮಾಜವೇ ಬೇರೆ. ಸತ್ಯ ನಿನ್ನ ಅಣ್ಣ ಅಂತ ನಾವೆಲ್ಲ ಒಪ್ಪಿಕೊಳ್ಳಬಹುದು, ಆದರೆ ಈ ಸಮಾಜ ಒಪ್ಪಿಕೊಳ್ಳುವುದಿಲ್ಲ. ಜೊತೆಗೆ ಸತ್ಯನಿಗೆ ಬ್ಲಡ್ ಕ್ಯಾನ್ಸರ್ ಇದೆ. ಈ ಕ್ಷಣ ನೀನು ಇವನಿಂದ ದೂರ ಇರುವುದೇ ಲೇಸು. ದಿಗಂತ, ಏನು ಹೇಳ್ತಾ ಇದೆಯಾ? ನನಗೆ ಬ್ಲಡ್ ಕ್ಯಾನ್ಸರ್ ಇದೆ ಅಂತ ನಿನಗೆ ಯಾರು ಹೇಳಿದ್ರು? ನಿನಗೆ ಟ್ರೀಟ್ಮೆಂಟ್ ನೀಡುತ್ತಿರೋ ಡಾಕ್ಟರ್ ನನ್ನ ಕ್ಲೋಸ್ ಫ್ರೆಂಡ್. ಅವನಿಂದ ಎಲ್ಲ ವಿಷಯ ತಿಳಿದುಕೊಂಡೆ. ನೋಡು ಸತ್ಯ, ತನು ಅಂದ್ರೆ ನನ್ನ ಜೀವ. ಆದ್ರೆ ಇವಳು ನಿನ್ನ ಜೊತೆ ಈ ರೀತಿ ಅಸಹ್ಯವಾಗಿ ಬದುಕುವುದು ಇಷ್ಟ ನನಗೂ ನೋಡು, ನೀನು ತ್ಯಾಗಿ ಆಗ್ತೀಯೋ ಸ್ವಾರ್ಥಿ ಆಗ್ತೀಯೋ ಬಾಯ್ ಸತ್ಯ. ಗುಡ್ ಬಾಯ್ ತನು. ಬ್ಲಡ್ ಕ್ಯಾನ್ಸರ್ ಇರುವ ವಿಷಯ ಯಾಕಂಡ ಮುಚ್ಚಿಟ್ಟೆ? ಇಷ್ಟು ದಿನ ಆತ್ಮದಲ್ಲಿ ಈ ನೋವನ್ನೆಲ್ಲ ತುಂಬಿಕೊಂಡು ನಗುತ್ತಾ ಬಾಳ್ತಿರ್ವೇ ಇಲ್ಲ. ಹೌದಮ್ಮ, ಇಷ್ಟು ವರ್ಷ ನಿನ್ನೊಂದಿಗೆ ಕಣ್ಣೀರಿನಲ್ಲಿ ಕೈ ತೊಳುವುದಕ್ಕಿಂತ ಸಂತೋಷದಿಂದ ಹಂಚಿಕೊಂಡು ಬದುಕುತ್ತೇನೆ ಹೊರತು ನೋವನಲ್ಲ. ಈ ರೀತಿ ನಿನ್ನೊಂದಿಗೆ ಕಣ್ಣೀರಿನಲ್ಲಿ ಕೈ ತೊಳೆಯುವುದಕ್ಕಿಂತ ಆದಷ್ಟು ಬೇಗ ದಿಗಂತನೊಂದಿಗೆ ಹಸಿಮೆಣಿಗೆ ಗಂಡನ ಮನೆಗೆ ಆದ ಜ್ಯೋತಿ ಹಾಗೆ ಮಾಡಲೇಬೇಕು. ಗಂಡನ ಮನೆಯ ಜ್ಯೋತಿ ಬೆಳೆದರೆ ಹೋಗಿ ಅಣ್ಣನ ಮರದ ಜ್ಯೋತಿಯನ್ನ ತಂದಿಸಲಾರೆ ಅಣ್ಣ, ತಂದಿಸಲಾರೆ. ಅಣ್ಣ, ಒಳಗಡೆ ಅಣ್ಣ, ಊಟ ಮಾಡಿ ವಿಶ್ರಾಂತಿ ತೆಗೆದು. ಬೆಳಗಿಂದ ನೀನು ತಿಂಡಿಯೂ ತಿನ್ನಿಲ್ಲ. ನಡಿಯಮ್ಮ. ನಿಂತ್ಕೋ ಮೇಡಮ್, ಮುಂದೆ ಹೋಗಬೇಡ, ತುಂಬಾ ಡೇಂಜರ್ ಇದೆ. ಸ್ವಲ್ಪ ಮುಂದೆ ರೌಡಿಗಳ ಗಲಾಟೆ ನಡೆಯುತ್ತಾ ಇದೆ. ಸೊ ನಿನ್ನನ್ನು ಬೇರೆ ರೂಟಿಗೆ ಕರೆದುಕೊಂಡು ಹೋಗ್ತೇನೆ. ಇಲ್ಲ ಸರ್, ನನಗೆ ನಿಮ್ಮ ಮಾತು ಮೇಲೆ ಅನುಮಾನ ಬರ್ತಾ ಇದೆ. ನಾನು ನಂದೇ ಆದ ರೂಟ್ಗೆ ಹೋಗ್ತೇನೆ. ಪ್ಲೀಸ್ ದಾರಿ ಬಿಡಿ. ನೀನು ತುಂಬಾ ಇಂಟೆಲಿಜೆಂಟ್ ಕಡೆ. ಯಾರು ಆರಕ್ಷಕರು, ಯಾರು ರಕ್ಷಕರು ಅಂತ ನಿನ್ನ ಬ್ರೇನಿಗೆ ಚೆನ್ನಾಗಿ ಐ ಲೈಕ್ ಇಟ್ ಅನ್ನೋದ್ರೆ. ರುದ್ರತೆ, ನೀವು? ಯಸ್ ಯಸ್, ನಾನೇ ರುದ್ರ ತೇಜ. ಈ
ಸಂಬಂಧ? ಅಣ್ಣ ಯಾರು ತಂಗಿ ಯಾರು ಗೊತ್ತಿರೋದು ನೀನಮ್ಮ. ಆದರ ಮಾಡಲಂದೆ ರಕ್ತ ಸಂಬಂಧಕ್ಕೆ ಬೆಂಕಿ ಇಟ್ಟು ದಿನಕ್ಕೊಬ್ಬರ ಜೊತೆ ಸೆರಗು ಹಾಸಿ ಬಾಳುತ್ತಿರುವೆ ಅಲ್ಲ. ಅಷ್ಟು ನಿನ್ನಲ್ಲಿ ಕಾಮಶಕ್ತಿ ಇದ್ರೆ ಬಾ ನನ್ನ ಪಲಂಗಕ್ಕೆ, ನಿನ್ನನ್ನು ಸ್ವರ್ಗಲೋಕಕ್ಕೆ. ಏ ನಪುಸಕ, ನೀನು ನಿಜವಾಗ್ಲೂ ಗಂಡಸೆ ಆಗಿದ್ರೆ ಇಷ್ಟೊತ್ತು ಯಾವುದೋ ಬೀದಿ ಬಸವಿಯನ್ನ ನಿನ್ನ ಮದುವೆ ಆಗ್ತಾ ಇತ್ತು. ಆದ್ರೆ ನೀನೊಬ್ಬ ಷಂಡ. ಹೆಣ್ಣಿನಿಂದ ಈ ಕಣ್ಣುಗಳಿಗೆ ಸವಾಲು. ಹೀಗಾಗಿಯೇ ಸೀರು ಬಿಚ್ಚಿದರೆ ಸುಂದರ ಬಾಳಿಗೆ ಬಿಚ್ಚಿದರೆ ನಾ ಮಾಡುವೆ ನಿನ್ನ ಸೀರಹರಣ. ಇಲ್ಲದಿದ್ದರೆ ನಾ ಮಾಡುವೆ ನಿನಗೆ ಅಭಿಷೇಕ. ಶಕುನಿ ಮತ್ತು ಧರ್ಮರಾಜನ ನಡುವೆ ಪ್ರಾರಂಭವಾದಂತೆ ಇನ್ನು ಮುಂದೆ ನನ್ನ ನಡುವೆ ಪ್ರಾರಂಭ ಆಟ. ಇನ್ನು ಮುಂದೆ ನನ್ನಿಂದಲೇ ಇನ್ನ ಈ ಕಾಮಿನಿಯ ಸುಂಟರ ಗಾಳಿಯಿಂದ ಹಾರಿ ಹೋಗಲಿಲ್ಲ. ನಿಶೀಲಪ್ಪ ದೀಪಕ್ಕೆ ರಕ್ಷಣೆ ನೀಡಿ ಈ ತನುಷ್ಕಿಯ ತನು ಉಳಿಸಿದ ನಿನ್ನಂತ ಹಿತ ಚಿಂತಕನಿಗೆ ಯಾವ ರೀತಿ ಕೃತಜ್ಞತೆ ತಿಳಿಸ್ಬೇಕಂತ ಗೊತ್ತಾಗ್ತಾ ಇಲ್ಲ. ಇಂತಹ ಕಂಸನನ್ನು ಧ್ವಂಸ ಮಾಡಿ ಅವನ ವಂಶ ನಿಧ್ವಂಸ ಮಾಡುವುದೇ ಈ ಸಿಂಹದ ಮರಿಯ ಸವಾಲ್. ಅಣ್ಣ ಆಸ್ಪತ್ರೆಯಲ್ಲಿದ್ದಾನೆ. ಈ ಕಿರಾತಕ ಈ ಔಷಧಿ ಬಾಟ್ಲನ್ನ ಒಡೆದು ಹಾಕ್ಬಿಟ್ಟ. ನೋಡು, ಇಲ್ಲಿ ನಡೆದ ವಿಷಯನ ಅಣ್ಣನಿಗಾಗ್ಲೇ ನಿಗತ್ತಿಗಾಗ್ಲೇ ತಿಳಿಸ್ಬೇಡ. ಖಂಡಿತ ಹೇಳಲಾರೆ ಪ್ರಾಮಿಸ್, ಖಂಡಿತ ಹೇಳಲಾರೆ. ನೀನಿಲ್ಲಿ ಈ ಮಾತನೊಂದಿಗೆ ಇದೆಲ್ಲ ಎಂತನು ಏನ್ ನಡೀತಾ ಇದೆ ಇಲ್ಲಿ? ನನ್ನ ಕಣ್ಣು ನನಗೆ ನಂಬಿಕೆ ಆಗ್ತಾ ಇಲ್ಲ. ಏನು ಆಕಸ್ಮಿಕವಾಗಿ ಹೀಗೆ ನಿನ್ನ ಮನಸ್ಸು ಮಾತ್ರ ಪಡೆದಂತ ತಿಳಿದುಕೊಂಡಿದ್ದೆ. ಈಗ ಗೊತ್ತಾಯ್ತು ಹೀಗೆ ನಿನ್ನ ಮನಸ್ಸು ಸಹ ಕೊಟ್ಟಿದೆ ಅಂತ. ಇಷ್ಟು ವರ್ಷ ನಿನ್ನಗೋಸ್ಕರ ಪ್ರೀತಿಸಿ ಹುಚ್ಚನಾಗಿದ್ದೆ. ಈ ಹುಚ್ಚನಿಗೆ ಕೈ ಕೊಟ್ಟಿ ದ್ರೋಹ ಮಾಡಿಬಿಟ್ಟಲ್ಲ. ನಮಸ್ಕಾರ ಕಣೆ ಈ ನಿನ್ನ ಕ್ರೂರ ಪ್ರೀತಿಗೆ. ನಿನಗೆ ನೋಡ್ಕೊಳ್ತೇನೆ. ಅವನು ಈಗ ಸಿಟ್ಟಂಗಲ್ಲಿದ್ದಾನೆ. ನಾಳೆ ಎಲ್ಲ ಸತ್ಯ ಸಹ ಹೇಳಿದ್ರೆ ನಡೆಯಬೇಕು. ಮತ್ತೆ ಆಸ್ಪತ್ರೆಗೆ ನಮ್ದಕ್ಕೂ ಮಾತರೋ ತಾಯಿ. ನಮ್ದು ದೇಶದ ಎಂತೆಂತ ಜನರು ಕಾವಿ ಹಾಕೊಂಡು ಜನರಿಗೆ ಮೋಸ ಮಾಡ್ತಿದ್ದಾವ, ಟೋಪಿ ಹಾಕಿದವ, ಶೀಲ ಹಾಳ ಮಾಡ್ತಿದ್ದಾವ. ಈ ಅಬ್ದುಲ್ ಖಾನ್ ಮಾಸ್ತರ್ ಮಾತ್ರ ಆ ಮಾದೇಶನ ಹೆಂಡತಿ ಟೊಕೋರಿಗಾಗಿ ಈ ವೇಷ ಹಾಕಿದ್ದಾವ. ಯಾ ಕರ್ನೆಗ ಅಲ್ಲ,
ನಮ್ದಕ್ಕೂ ಹೆಣ್ಣಿಂದು ಚಟ ಥೋಡ ಜಾಸ್ತಿ ಆಯ್ತು. ಯಾಕಂದ್ರ ಅಬ್ದುಲ್ ಮೇರಾ ನಾಮ್ ಪ್ಯಾರ್ ಮೇರಾ ಕಾಮ್. ಮಾದೇಶಂದು ಹೆಂಡತಿಂದು ಫಿಗರ್ ನೋಡಿ ನಮ್ದಕ್ಕೂ ಪ್ಯಾರ್ ಹೋ ಗಯಾ. मेरा पैसा बर्बाद हो गया. ನೋ ಟೆನ್ಷನ್. ಯಾಕಂದ್ರೆ ಸೂಳಿಗೆ ಕೊಟ್ಟ ಹಣ ಸುಡುಗಾಡಿಗೆ ಹೋದ ಹೆಣ ಎರಡೂ ಒಂದೇ ಐತಿ. ಆದ್ರೂ ನಮ್ಮಲ್ಲಿ ಪ್ಲಾನ್ ಪ್ರಕಾರ ಜಕೋರಿ ಅವರ ಗಂಡನಿಗೆ ಇಲ್ಲೇ ಕರ್ಕೊಂಡು ಬರ್ತೀನಿ. ಬರ್ಲಿ ಬರ್ಲಿ. ಓಂ ನಾಗಾಶ್ರೀ ನಮಃ, ಓಂ ದಿವ್ಯಾಶ್ರೀ ನಮಃ, ಓಂ ಮಾಲಾಶ್ರೀ ನಮಃ, ಓಂ ಯಮಾಮಲಿ ನಮಃ, ಓಂ ಶ್ರೀದೇವಿ ನಮಃ, ಓಂ ನಮೋ ನಮಃ, ಓಂ ಮುಕ್ತಾಯ ನಮಃ, ಹನುಮಂತನ ಗುಡ್ಡಕ್ಕೆ ಹೋಗುವಂತಿಲ್ಲ. ಓಂ ಭಕ್ತಾಯ ನಮಃ, ಕರ್ಕೊಂಡು ಬಂದಿದ್ದೆಲ್ಲ. ಓಂ ಸುಂದರ ಅವರು ಕೈ ಸ್ವಾಮಿಗಳಲ್ಲ, ಮಹಾನ್ ಸ್ವಾಮಿಗಳು, ಶ್ರೇಷ್ಠ ಸ್ವಾಮಿಗಳು. ನಿತ್ಯಾನಂದ ಸ್ವಾಮಿಗಳಲ್ಲ, ಅವ್ರಿಗಿಂತ ದೊಡ್ಡ ಶ್ರೇಷ್ಠ ಸ್ವಾಮಿ. ಹಾ. ಅಯ್ಯಲ್ಲ, ಈ ಚಕ್ರಾನಂದ ಸ್ವಾಮಿಗ ಹಂಗ ತಪಸ್ಸು ಮಾಡಿದ ಯಾರು ಅವನ? ನಮ್ಮನ್ನು ಕ್ಷಮಿಸಬೇಡ ಚಕ್ರಾನಂದ ಸ್ವಾಮಿಗಳೇ. ನಾವು ನಿಮ್ಮ ದರ್ಶನಕ್ಕಾಗಿ ಓಡೋಡಿ ಬಂದ ಭಕ್ತರು. ಜೈ ಶ್ರೀ ನಿತ್ಯಾನಂದ್, ಜೈ ಶ್ರೀ ಚಕ್ರಾನಂದ್, ಜೈ ಶ್ರೀ ಸತ್ಯಾನಂದ್. ಭಕ್ತ ಮಹೇಶ ಹಿಂದಕ್ಕೆ ಭೇಟಿಗೆ ನೋಡಿ ನಮ್ದಕ್ಕೆ ಬಹುತ್ ಖುಷಿ ಆಗ್ತಿದ್ದಾವ. ಚಕ್ರಾನಂದ ಸ್ವಾಮಿಗಳೇ, ಈಗ ನನ್ನ ಭೇಟಿಯಲ್ಲ, ನನ್ನ ಹೆಂಡತಿ. ನಾನು ಮಹದೇಶ, ಇದು ಚಕೋರಿ ಅಂತ. ಸ್ವಾಮಿಗಳ ನನ್ನ ಗಂಡಗ ಬಾಳ ಕುಡಿಯೋ ಚಟ ಐತ್ರಿ. ಮದುವೆ ಆಗಿ 2 ವರ್ಷ ಆತು, ಒಟ್ಟ ಬಚ್ಚಗ ಆಗಿಲ್ಲ. ಬರೀ ಸಂಶಯ ಪಡ್ತೈತ್ರಿ. ಏನ್ ಮಾಡಿ ನಮ್ಗೊಂದು ದಾರಿ ತೋರಿಸ್ರಿ. ಓಂ ಕಾವ್ಯಾಶ್ರೀ ನಮಃ, ಓಂ ದಿವ್ಯಾಶ್ರೀ ನಮಃ, ಓಂ ಸುವರ್ಣಾಶ್ರೀ ನಮಃ, ಓಂ ಅನುಶ್ರೀ ನಮಃ. ಭಕ್ತೆ ತಂದೆ थोड़ा दिन में तुमको निंदु को संतान भाग्य बढ़ता है. भगवान ऊपर है, मैं नीचे हूँ. ಚಕ್ರಾನಂದ ಸ್ವಾಮಿಗಳೇ, हाँ, ನನ್ನ ಹೆಂಡತಿ ಮಾತ್ರ हाँ. ಆ ಶಾಲೆ ಮಾಸ್ತರ್ ಹಿಂದೆ ಬಿದ್ದಿದ್ದಾರೆ. ರಾತ್ರಿ ನಿದ್ರೆಯಾಗ ಅಬ್ದುಲ್ಲಾ ಅಬ್ದುಲ್ಲಾ ಅಂತ ಬಂದು ಆ ಸುಳ್ಳು ಬೇವಾಸಿನ ಮಗನ ತಂತ್ರ ಕಿತ್ರ ಮಾಡಿ ಹುಡುಗಾಡಿಗೆ ಸೇರಿಸಬೇಕು ಸ್ವಾಮಿಗಳ ಹುಡುಗಾಡಿಗೆ. ಓಂ ದಿವ್ಯಾಶ್ರೀ ನಮಃ, ಓಂ ಕಾವ್ಯಾಶ್ರೀ ನಮಃ, ಓಂ ತನುಶ್ರೀ ನಮಃ. ಭಕ್ತ ಮಹದೇಶ ಅವನು ಸಾಧಾರಣ ಜಾಲಿ ಮಸ್ತಾನ್ ಹಿಂದಕ್ಕೆ ಹೆಂಡತಿಂದು ಅಗ್ನಿ ಪರೀಕ್ಷೆಗಾಗಿ ಬಂದ ಭಗವಾನೇ ಭಗವಾನ್. ಭಗವಾನ್ ಹಿಂದಕ್ಕೆ ಸಂತಾನ ಕೊಡ್ತಿದ್ದಾನೆ. ಆ ಬದ್ಮಾಶಿ ಶಾಲೆ ಮಾಸ್ತರ ಭಗವಾನ್ ಅದಾನ, ಬದ್ಮಾಶಿ ಅದಾನ, ನನಗೂ ಅಂತೂ ಗೊತ್ತಾಗ್ತಾ ಇಲ್ಲ. ಆದ್ರೆ ನನ್ನ ಮಗ ನನ್ನ ಹೆಂಡತಿ ತಲೆ ಮಾತ್ರ ಹಾಳು ಮಾಡಿ. ಸ್ವಾಮಿಗಳೇ, ಸ್ವಾಮಿಗಳ ನಾ ಜೀವನದಾಗ ತುಂಬಾ ಮುಂದಕ್ಕೆ ಬರ್ಬೇಕು, ತುಂಬಾ ಪಾಸ್ ಮಾಡ್ಬೇಕಂತ ಒಂದು ಉಪಾಯ ಹೇಳ್ರಿ. ಭಕ್ತ ಮಹದೇಶ ಹಿಂದಕ್ಕೆ ಹೆಂಡತಿದು ಸೂಪರ್ ಐತಿ. ನಸೀಬು ನಸೀಬು. ಮುಂದಿನ ತಿಂಗಳಾಗ ಗ್ರಾಮ ಪಂಚಾಯತ್ ಇಲೆಕ್ಷನ್ ದಾಗ ನಿಲ್ಸಿದ್ದಾರೆ. ಅವನು ಆರ್ಸಿ ಬಂದಿದ್ದವ, ಬಹುತ್ ಪೈಸಾ ಮಾಡ್ತಿದ್ದವ. ಸ್ವಾಮಿಗಳೇ, ನೀವು ಹೇಳಿದರೆ ಮುಗೀತು. ನಾನು ನನ್ನ ಹೆಂಡತಿನ ಇಲೆಕ್ಷನ್ದಾಗ ನಿಲ್ಲಾಗ ರೆಡಿ ಇದ್ದೇನೆ. ನಿಂದು ಹೆಂಡತಿಂದು ಮುಂದೆ ತರೋರು ಜವಾಬ್ದಾರಿ ನಿಮ್ದು. ಈಗ ನೀವು ಹೆಂಡತಿ ಜೊತೆ ಕೂಡ್ತು 1 ನಿಮಿಷ ನಮ್ದು ಈ ಚಕ್ರಾನಂದ ಸ್ವಾಮಿಗಳ ಧ್ಯಾನ ಮಾಡಿ ಹಿಂದಕ್ಕೂ ಅಜ್ಜ ಆಗ್ತಿದ್ದಾವ. ಸ್ವಾಮಿಗಳೇ, ನಿಮ್ದು ಧ್ಯಾನ ಮಾಡಲಿಕ್ಕೆ ನಾನು ಸದಾ ಸಿದ್ಧನಿದ್ದೇನೆ. ಸಮಾಜದಲ್ಲಿ ಸ್ವಾಮಿಗಳ ಧ್ಯಾನ ಮಾಡೋದಿಲ್ಲ. ಕೂತ್ಕೊಳ್ಳಿ. ತಗೋ ಭಕ್ತ, ತಿಂದ.
ಮೂರ್ಛೆ ಹೋಗುದು ತೀರ್ತು ಕಟ್ಟಿದ. ನೋ ಟೆನ್ಷನ್, 15 ಮಿನಿಟ್. ಎದ್ದೇಳು ನಾರಿ, ನಿನ್ನ ಗಂಡ ಹೋದರು ನದಿಯಲ್ಲಿ ಜಾರಿ, ನಂದುಕೆ ಹೋಗೋಣ ಪ್ರೇಮ ಲೋಕಕ್ಕೆ ಹಾರಿ. ಬಾರೋ ನನ್ನ ಲೋಕರ್ನಲ್ಲ, ನಡಬಾ ಒಂದು ನನ್ನ ಗಂಡಕ್ಕೆ ಸಿಹಿ ಬೆಲ್ಲ.
ನೀವು ಸುಖವಾಗಿ ಬಾಳುವುದು. ಬರ್ತೇನೆ ಸ್ವಾಮಿಗಳೇ. ನಿಮ್ಮ ಆಶೀರ್ವಾದ ಯಾವತ್ತೂ ನನ್ನ ಮೇರೆಗೆ ಇದೆ. ನೀವು ಮೊದಲು ಮುಂದೆ ಹೋಗು. ಮೊದಲು ಇಲೆಕ್ಷನ್ ತಯಾರಿ ನಡೆಸು. ಜೈ ಶ್ರೀ ನಿತ್ಯಾನಂದ. ಜೈ ಶ್ರೀ ಇಲೆಕ್ಷನ್ ಬಂದು ತಯಾರು ಮಾಡ್ಬೇಕು. ನಮ್ಮ ಊರ ಜನರು ಹಿಂಗೆಲ್ಲ ಓಟ್ ಹಾಕ್ತಾರೆ. ನೀನು ಹೆದರ್ಕೋಬೇಡಿ. ಎಲ್ಲರಿಗೆ ನಮಸ್ಕಾರ ಮಾಡಿ. ಎದುರು ಬೇಡ, ಎಲ್ಲ ಓಟ ಬಿಡ್ತ ನಿಮ್ಗೆ. ಈಗ ಹಣ್ಣು ಪಂಚಾಯತಿಗೆ ಹೋಗಿ ನಾವು ಫಾರ್ಮ್ ತುಂಬ ಬರ್ತೀವಿ. ಬಾ ಬಾ. ನೀವೆಲ್ಲರೂ ಹೌದು, ನನ್ನ ಹೆಂಡತಿಗೆ ಹಾಕಬೇಕು.